ಯಕ್ಷರಂಗದ ಧ್ರುವತಾರೆ ಪುಗ್ಗಾಟದ ಭಾಗವತೆರು ಪ್ರಸಂಗಕರ್ತೆರು ಇಂಚಿಪ ದೇವರ ಪಾದಗ ಸಂದಿನ ದಿವಂಗತ ಬೊಟ್ಟಿಕೆರೆ ಪುರುಷೋತ್ತಮ್ ಪೂಂಚೆರಿನ ಗೌರವಾರ್ಥವಾದ ಕುಡ್ಲದ ಸಿ.ವಿ. ನಾಯಕ್ ಚಾವಡಿಡು ಬುಧವಾರ ನುಡಿನಮನ ಲೇಸು ನಡಪಾಯಿರು. ಯಕ್ಷರಂಗದ ಹಿರಿಯ ಕಲಾವಿದರು ಸೇರಿನಂಚ ಮಸ್ತ್ ಜನ ಅಭಿಮಾನಿಗಳು ಹಿತೈಷಿ ಬಂಧುಲು ಪುರುಷೋತ್ತಮ್ ಪೂಂಚೆರಿನ ಭಾವಚಿತ್ರಗೆ ಪುಷ್ಪಾರ್ಚನೆ ಮಲ್ತದು ಶ್ರದ್ಧಾಂಜಲಿ ಸಂದಾಯ ಮಲ್ತೆರು. ಹಿರಿಯ ಯಕ್ಷಗಾನ ಪಾತ್ರಧಾರಿ ಶ್ರೀ ಅಶೋಕ್ ಶೆಟ್ಟಿ ಸರಪಾಡಿಯರು ಪಾತಿರ್ದು ಗುರುಸ್ಥಾನಡೆತ್ತಿನ ಪೂಂಚೆರಿನ ನಿಧನರ್ದು ಯಕ್ಷಗಾನ ರಂಗಗ್ ದಿಂಜ ನಷ್ಟ ಆತುಂಡು ಅರೆರ್ದು ನನಲಾತು ಯಕ್ಷಕ್ಷೇತ್ರಗ್ ಕೊಡಿಗೆಲು ತಿಕ್ಕೆರೆ ಇತ್ತುಂಡು ವಿಧಿ ಬರಹಗು ನಮ ಮಾತೆರ್ಲ ಶರಣಾಡು ಪಂಡು ತೆರಿಪಾಯರು. ಕೀರ್ತಿಶೇಷ ಪುರುಷೋತ್ತಮ ಪೂಂಜೆರು ಯಕ್ಷಗಾನಡೊಂಜಿ ಚಿರಸ್ಥಾಯಿ ಆಯಿನ ಪುದಾರ್ಯಾರ್ನ ಕಲಾವಿದೆ ಒಂದು ಪ್ರಸಂಗ ರಚನೆಗಾರರಾದ ಒಂಜಿ ಯಕ್ಷಗಾನ ಇದಮಿತ್ತಂ ಇಂಚೆನೆ ಅಂತ ಪನ್ಮಣಂಜಿನ ಒಂಜಿ ಗುರುಸ್ಥಾನದ ಪೂರ್ಣ ಅರ್ಹತೆಯನ್ನು ಪಡೆಯನ ಒಂಜಿ ಯಕ್ಷಗಾನ ಕ್ಷೇತ್ರಡು ವ್ಯವಸಾಯ ಮಲ್ಪನ ವ್ಯಕ್ತಿಯಲ್ಲಿ ಪುರುಷೋತ್ತಮ ಪೂಂಜೆರಿ ಪ್ರಪ್ರಥಮೆರು ಆರೆ 40 ವರ್ಷ ಇತ್ತದು ಯಕ್ಷಗಾನ ಕ್ಷೇತ್ರಗೂ 46 ಕೊಡುಗೆ ತಿಕ್ಕೊಡಿತೇನೆ ಅನಿವಾರ್ಯವಾದ ದೇವರನ್ನ ಲೆಪ್ಪುಗೂ ಹೋಕೊಂದಾರು ಪೋಯರು ಆರು ವೃತ್ತಿಪರ ಕಲಾವಿದರಾದ ಕೆಲಸ ಮಲ್ಪನ ಪೊರ್ತುಗೂ ಎಂಕುಲು ಬೇತೆ ಸಂದರ್ಭಡು ಆರ್ನ ಕೆಲವು ಸಲಹೆನಿಕೆ ಅನ್ನೋದಿತ್ತ ಆರ್ನ ಅನುಭವನಿಕೆ ಅನ್ನೋದಿತ್ತ ಅವು ವಾ ವಿಭಾಗಡು ತುಳಲ ನೂದಕ್ಕೆ ನೂದು ಅವು ಸಮರ್ಥನೀಯವಾದಿತ್ತದೆ ಅಂಚನೊಂಜಿ ಬುಕ್ಕರಿಗೆ ಪಣಪುಣಂಚಿನ ಗುರುಸ್ಥಾನದ ಪೂರ್ಣ ಅರ್ಹತೆಯನ್ನು ಪಡೆಯಿನ ಆರೇನೆ ಕಳೆವನ್ನ ಎಂಕ್ಲೆ ಯಕ್ಷಗಾನ ಕ್ಷೇತ್ರದ ಕಲಾವಿದರಾದ ಎಂಕುಲು ಅವೇ ಕ್ಷೇತ್ರದ ಕೆಲಸ ಮಲ್ಪೊಂದಾಂಡ ಆರೇನು ಕಳೆವನ್ನೊಂಜಿ ದುಃಖ ಮಸ್ತು ಉಂಡು ಏಕಲಿಗೆ ಅಂಚನೆ ವ್ಯಕ್ತಿಲು ತೀರಾ ವಿರಳ ನನ ಉಳ್ಳರು ಯಕ್ಷಗಾನ ಕ್ಷೇತ್ರ ಬಣ್ಣ ಅಂಚನೆ ಸಮುದ್ರದಲ್ಕ ಭಾರಿ ಆತ್ ಸಮುದ್ರಡು ಜೀವಿಲಿಪ್ಪ ಆಂಡ ಎಂಕಲ್ನ ಕಣ್ಣೆದುರು ಮಿಣುಗೋದಿತ್ತು ಒಂಜಿ ಧ್ರುವ ತಾರದಲ್ಲಿ ಯಕ್ಷಗಾನ ಒಂಜಿ ಧ್ರುವ ತಾರೆ ಅಂತ ಹೊಂದಿ ಆ ಸ್ವರೂಪದ ವ್ಯಕ್ತಿ ಯಾರು ಸರಳ ಸಜ್ಜನ ವ್ಯಕ್ತಿ ಎಂಕಾರನ ಬೊಕ್ಕಲ ನಿಕಟ ಬಾಂಧವ್ಯ ಎಂಚ ಬಂಡ ಅವರಿಗೆ ಮದುವೆ ಆತನ ಎನ್ನ ಊರದು ಹಿಡಿದ ಬೊಕ್ಕ ಎಂಕಲು ಭಾರಿ ಆತ್ಮೀಯತೆ ಹಿಡಿತ ತಿರುಗಾಟ ಎಂಕಲಿಗೆ ಜೊತೆ ಮೇಳೋಡು ತಿರುಗಾಟ ಇಂಚ ನಾನು ಅಪರೂಪಡು ಇಂಕಾರೆ ಬೇತೆ ಕಾರ್ಯಕ್ರಮ ತಿಕ್ಕೊಂದಿತ್ತೇರು ಆರ್ನ ನಡೆ ನುಡಿ ಆಚಾರ ವಿಚಾರಗಳು ಭಾರಿ ಪೊರ್ಲು ಅನುಕರಣೀಯ ಪನ್ಪಣಂಚಿನ ವಿಚಾರಣೆ ಈ ಸಂದರ್ಭ ಪಣ್ಣೊಂದು ಆರ್ನ ಆತ್ಮಗೂ ಚಿರಶಾಂತಿ ತಿಕ್ಕಾಡಿ ಅಂಚನೆ ವ್ಯಕ್ತಿ ಅನಾಥ ಯಕ್ಷಗಾನ ಪ್ರಪಂಚೋಡು ಮೂಡ್ದು ಬರಡು ಪನ್ಪಣ ಆಶಯ ವ್ಯಕ್ತಪಡಿಸೊಂದು ಆರಿಗೆ ಮೋಕ್ಷ ಪ್ರಾಪ್ತಿಯೋಡು ಬಂದಿದ್ದಾರೆ ಕಲಾ ಸರಸ್ವತಿನ ಈ ಸಂದರ್ಭ ಪ್ರಾರ್ಥನೆ ಮಲ್ಪಬೆ. ನಮಸ್ಕಾರ. ಪುಗರ್ತದ ಕಲಾವಿದರು ಶ್ರೀ ತಾರ್ನಾಥ್ ಪಲ್ಯಾಯ ವರ್ಕಾಡಿಯರು ಪಾತ್ರರೊಂದು ಪೂಂಜೆರು ಭಾಗವತರು ಮಾತ್ರ ಅತ್ತಂದೆ ಚೆಂಡೆ ಮದ್ದಲೆ ವಾದಕೆರಾದು
ಪ್ರಸಂಗಕರ್ತೆರಾದ ಯುವ ಕಲಾವಿದರಿಗೂ ಸ್ಫೂರ್ತಿ ಆದಿತ್ಯರಮಣ ತೆರಿಪಾಯರು. ಸ್ನೇಹಿತರೆ, ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜರು ಅದ್ಭುತ ಪ್ರತಿಭೆಯ ಒಬ್ಬ ಯಕ್ಷಗಾನ ಭಾಗವತ. ಅವರು ಕೇವಲ ಭಾಗವತರು ಮಾತ್ರ ಅಲ್ಲ, ಎಲ್ಲರೂ ತಿಳಿದಿರುವ ಹಾಗೆ ಚೆಂಡೆ ಬಾರಿಸ್ತಾರೆ, ಮದ್ದಳೆ ನುಡಿಸ್ತಾರೆ, ಪ್ರಸಂಗ ಬರೆಯುತ್ತಾರೆ. ಹೀಗೆ ಸಹಸ್ರ ಬಾಹುಗಳ ವಿರಾಟ್ ಪುರುಷನಂತೆ ಬಹುಮುಖ ಪ್ರತಿಭೆಯ ಒಬ್ಬ ಮೇರು ವ್ಯಕ್ತಿತ್ವವು ಅತ್ಯಂತ ಉನ್ನತವಾದ್ದೇ ಪೂಂಜರದ್ದು. ಅವರೊಬ್ಬ ಪ್ರಸಂಗಕರ್ತ. ಪ್ರಸಂಗದಲ್ಲಿ ಅವರದ್ದೊಂದು ವಿಶಿಷ್ಟ ಸ್ಥಾನ. ನಾವು ಪ್ರಸಂಗವನ್ನು ಗಮನಿಸುವಾಗ ಒಟ್ಟು 3 ಪಂಥಗಳನ್ನು ಗುರುತಿಸ್ತೇವೆ. ಒಂದು ಪಾರ್ತಿಸುಬ್ಬನದ್ದು, ಇನ್ನೊಂದು ಕವಿ ಮುದ್ದಣ್ಣನದ್ದು, ಮತ್ತೊಂದು ಶಿಮಂತೂರು ನಾರಾಯಣ ಶೆಟ್ಟರದ್ದು. ಈ 3 ಅಂಶಗಳು ಮೇಳೈಸಿದಂತಹ ಒಂದು ವಿಶಿಷ್ಟ ರಚನೆ ಪುರುಷೋತ್ತಮ ಪೂಂಜರದ್ದು. ಅಲ್ಲಿ ಪಾರ್ತಿಸುಬ್ಬನ ಸರಳತೆಯೂ ಇದೆ, ಶಿಮಂತೂರು ನಾರಾಯಣ ಶೆಟ್ಟರ ಭಾಷಾ ಪ್ರೌಢಿಮೆಯೂ ಇದೆ, ಕವಿ ಮುದ್ದಣ್ಣನ ಶಬ್ದ ಸೌಂದರ್ಯವೂ ಅದರಲ್ಲಿ ಇದೆ. ಮತ್ತು ಪೌರಾಣಿಕ ಪ್ರಸಂಗಗಳಿಗೆ ಆಧುನಿಕ ವಿನ್ಯಾಸವನ್ನಿತ್ತು ರೂಪಿಸಿದಂತಹ ಅವರ ಪ್ರಸಂಗಗಳು ಜನಮಾನ್ಯವೂ ಹೌದು, ವಿದ್ವಜ್ಜನಮಾನ್ಯವೂ ಹೌದು. ಹೀಗೆ ಪಂಡಿತ ಪಾಮರರಿಗೆ ರಂಜನೆ ನೀಡುವಂತಹ ಅದ್ಭುತವಾದ ಪ್ರಸಂಗಗಳನ್ನು ಅವರು ರಚಿಸಿದ್ದಾರೆ. ಕೇವಲ ನಮ್ಮ ಪುರಾಣಗಳು ಮಾತ್ರ ಅಲ್ಲ, ಅವರ ದಳವಾಯಿ ಮುದ್ದಣ್ಣ, ಮೇಘಮಯೂರಿ ಅಂತ ಕನ್ನಡದಲ್ಲಿ ಬಂತದ್ದು, ತುಳು ಮತ್ತು ಕನ್ನಡ ಎರಡರಲ್ಲಿಯೂ ಆ ಪ್ರಸಂಗ ರಚಿಸಿದ್ದಾರೆ. ಸೊಹ್ರಾಬ್ ರುಸ್ತುಮ್ ಅಂತ ಪರ್ಷಿಯನ್ ಭಾಷೆಯ ಮಹಾಕಾವ್ಯದ ಫಿರ್ದೂಸಿ ಕವಿಯ ಕಾವ್ಯದ ಕಥನವನ್ನು ಅವರು ನಮ್ಮ ಯಕ್ಷಗಾನಕ್ಕೆ ತಂದಿದ್ದಾರೆ. ಆ್ಯಸಿಡ್ ಲೈಕ್ ಅಂತ ಶೇಕ್ಸ್ಪಿಯರ್ನ ನಾಟಕವನ್ನು ಯಕ್ಷಗಾನಕ್ಕೆ ತಂದಿದ್ದಾರೆ. ಹೀಗೆ ಅವರಿಗೆ ಕಥನಗಳಿಗೆ ವಸ್ತುಗಳು ಎಲ್ಲಿಂದ ಬೇಕಾದರೂ ತರ್ತಾರೆ. ವೈಶಿಷ್ಟ್ಯ ಏನು ಅಂದರೆ, ಯಕ್ಷಗಾನದಲ್ಲಿ ಒಂದು ಪ್ರಸಂಗ ಹೇಗಿರಬೇಕು, ಅದರಲ್ಲಿ ನಾವು ಏನನ್ನು ಬಯಸ್ತೇವೆ, ರಂಗತಂತ್ರ, ಸಾಹಿತ್ಯ, ಆ ಬಳಿಕ ಪಾತ್ರಪೋಷಣೆಗೆ ಅವಕಾಶ, ಅರ್ಥವಿಸ್ತಾರಕ್ಕೆ ಅವಕಾಶ ಇತ್ಯಾದಿ ಎಲ್ಲ ಅಂಶಗಳು ಅವರ ಪ್ರಸಂಗದಲ್ಲಿ ಇದ್ದುದರಿಂದ ಅವರೊಬ್ಬ ಶ್ರೇಷ್ಠ ಯಕ್ಷಗಾನ ಕವಿ ಎಂದು ಕರೆಯುವುದಕ್ಕೆ ಅರ್ಹವಾದ ವ್ಯಕ್ತಿ. ಯಕ್ಷಗಾನ ಕವಿಗಳು ಬಹಳ ಮಂದಿ ಇದ್ದಾರೆ, ಆದರೆ ಯಕ್ಷಗಾನ ಮಾದರಿ ಕವಿತೆ ಹೇಗಿರಬೇಕು ಎಂಬುದನ್ನು ಪೂಂಜರ ಯಕ್ಷಗಾನ ಪ್ರಸಂಗಗಳಿಂದ ನಾವು ತಿಳಿಯುವುದಕ್ಕೆ ಸಾಧ್ಯ. ಜಾತೌ ಜಾತ ಸರ್ವೋತ್ಕೃಷ್ಟಂ ತದ್ರತ್ನಂ ಅಂತ ಒಂದು ಮಾತುಂಟು. ಅಂದರೆ ಈ ಲೋಕದಲ್ಲಿ ಯಾವುದು ಸರ್ವಶ್ರೇಷ್ಠವೋ ಅದನ್ನು ರತ್ನ ಅಂತ ಕರೆಯುವುದಂದು. ಈ ದೃಷ್ಟಿಯಿಂದ ನೋಡಿದರೆ ಪುರುಷೋತ್ತಮ ಪೂಂಜರು ಭಾಗವತ ರತ್ನವೂ ಹೌದು, ಯಕ್ಷಗಾನ ಕವಿ ರತ್ನವೂ ಹೌದು, ವ್ಯಕ್ತಿತ್ವದಲ್ಲಿ ಪುರುಷ ರತ್ನವೂ ಹೌದು. ಅವರನ್ನು ಕಳಕೊಂಡು ಯಕ್ಷಗಾನ ನಿಜವಾಗಲೂ ಬಡವಾಗಿದೆ. ಯಾಕಂದರೆ ಯಕ್ಷಗಾನ ಈಗ ಬಹಳ ಮುಂದುವರಿದಿದೆ, ವಿಶ್ವವ್ಯಾಪಿಯಾಗಿದೆ. ಹೂವು, ಹಣ್ಣು, ಚಿಗುರು, ಎಲೆ ಇತ್ಯಾದಿ ಎಲ್ಲ ಸೌಂದರ್ಯವನ್ನು ನೋಡಬಹುದು. ಆದರೆ ಆ ಯಕ್ಷಗಾನ ಮಹಾವೃಕ್ಷದ ಬೇರುಗಳು ಗಟ್ಟಿ ಇದೆಯಾ ಅಂತ ನೋಡಿದರೆ ಖಂಡಿತ ಪುರುಷೋತ್ತಮ ಪೂಂಜರಂತಹ ಕೆಲವು ಮಂದಿಗಳು ಮಾತ್ರ ನಮಗೆ ಸಿಗ್ತಾರೆ. ಲೌಕಿಕವಾದ ಯಾವುದೇ ಕೀರ್ತಿಯ ಬಯಕೆ ಇಲ್ಲದೆ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಬ್ಬ ನಿಸ್ಪೃಹ ಕಲೋಪಾಸಕನಾಗಿ ವೃತ್ತಿರಂಗ ಭೂಮಿಯಲ್ಲಿದ್ದರೂ ಕೂಡ ಅವರೆಂದೂ ಕಲೋಪಜೀವಿಯಾಗಿ ಬಾಳಲಿಲ್ಲ. ಕಲೋಪಾಸಕನಾಗಿ ತನ್ನೆಲ್ಲ ಪ್ರತಿಭೆಯನ್ನು ಯಕ್ಷಗಾನಕ್ಕೆ ಧಾರೆ ಎರೆದಿದ್ದಾರೆ. ಅನೇಕ ಶಿಷ್ಯರನ್ನು ಕೂಡ ಅವರು ರೂಪಿಸಿದ್ದಾರೆ. ಆದರೆ ಅವರನ್ನು ನಾವಿಂದು ಕಳ್ಕೊಂಡಿದ್ದೇವೆ. ನಿಜವಾದ ಅರ್ಥದಲ್ಲಿ ಯಕ್ಷಗಾನ ಕಲಾ ಸರಸ್ವತಿಯ ಕೊರಳ ಹಾರದಿಂದ ಒಂದು ದಿವ್ಯ ರತ್ನವೇ ಕಳಚಿ ಬಿದ್ದಿದೆ ಅಂತ ಹೇಳಲೇಬೇಕಾಗುತ್ತದೆ. ತುಂಬ ದುಃಖದಾಯಕ ವಿಷಯ. ಆದರೆ ಪ್ರಕೃತಿ ಯಾರನ್ನೂ ಬಿಡುವುದಿಲ್ಲ. ಕವಿ ಮುದ್ದಣ್ಣ ಹೇಳಿದಾಗೆ ಕಾಲಪುರುಷಂಗೆ ಗುಣಂ ಅಣಂಮಿಲ್ಲಂಗಡ ಅಸ್ತಿ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ನಶ್ಯತೆ, ಈ 6 ವಿಕಾರಗಳು ಪ್ರಪಂಚದಲ್ಲಿ ಇದ್ದದ್ದೇ. ಆದ್ದರಿಂದ ಎಲ್ರಿಗೂ ಒಂದು ದಿನ ಬರುವಂಥ ಒಂದು ಅವಸ್ಥೆ ಪುರುಷೋತ್ತಮ ಪೂಂಜರಿಗೂ ಬಂದಿದೆ. ತುಂಬಲಾರದ ನಷ್ಟ ಅಂತ ಎಲ್ಲರೂ ತೀರಿದಾಗ ಹೇಳುವ ಕ್ರಮ ಉಂಟು. ಆದರೆ ಪೂಂಜರ ಈ ನಿರ್ಗಮನ ನಿಜವಾಗಲೂ ಯಕ್ಷಗಾನ ಕಲಾಲೋಕಕ್ಕೆ ತೀವ್ರವಾದ ನಷ್ಟ ಮತ್ತು ಆಘಾತವೂ ಕೂಡ. ಯಾಕೆಂದರೆ ರಂಗದ ಒಳಗೆ ಹೊರಗೆ ಜನಪ್ರಿಯರಾಗಿರುವಂತಹ ಕಲಾವಿದರು ತುಂಬ ಕಡಿಮೆ. ಇವರು ಹಾಗಲ್ಲ, ಎಲ್ರಿಗೂ ಒಬ್ಬ ನಿತ್ಯವೇಷದ ಹುಡುಗನೂ ಕೂಡ ಪೂಂಜರನ್ನು ಹೊಗಳುವವರೇ. ಹೀಗೆ ಎಲ್ಲರ ಬಾಯಿಯಿಂದ ಒಂದು ಹೊಗಳಿಕೆಯ ಮಾತುಗಳನ್ನು ಕೇಳಿದ ಒಂದು ಭಾಗವತರು ಅಂತ ಹೇಳಿದರೆ ನಾನು ತಿಳಿದ ಹಾಗೆ ಪೂಂಜರೇ ಆಗಿದ್ದಾರೆ. ಆದರೆ ನಶ್ವರವಾದ ಈ ಬದುಕಿನಲ್ಲಿ ಬೇಕು ಬೇಕು ಎಂಬುದನ್ನು ಕಳ್ಕೊಳ್ಳುವುದೇ ಒಂದು ವಿಚಿತ್ರ. ರಾಮ ಒಬ್ಬ ಬೇಕಿತ್ತು, ಕೃಷ್ಣ ಒಬ್ಬ ಬೇಕಿತ್ತು, ವಿವೇಕಾನಂದರು ಬೇಕಿತ್ತು, ಎಲ್ಲಿದ್ದಾರೆ?
ಬೇಕಿತ್ತು ಎಂಬುದನ್ನು ಕಳ್ಕೊಳ್ಳುವುದೇ ಉಂಟಲ್ಲ, ಇದೇ ಬದುಕು ಅಂತ ಅನ್ನಿಸ್ತಾ ಇದೆ. ಪೂಂಜರೆ ಮೇಘಮಾಣಿಕ್ಯ ಪ್ರಸಂಗ ಇರಬೇಕು, ಒಂದು ಪದ್ಯ ಬರೆದಿದ್ದಾರೆ ಅವರು. ಸತಿಪತಿ ಸುತ ಪಿತ ತಿಥಿಗತಿ ಮತಿ ದ್ಯುತಿ ರತಿ ಕ್ಷಿತಿ ವಿರಕ್ತಿ ರಥ ಪಥ ಹತಿ ಗತಿ ಮಿತಿ ನಶ್ವರ ಕಾಣೋ ಅಂತ ಅವರು ಬರೆದಂತೆ ಈ ನಶ್ವರವಾದ ಪ್ರಪಂಚದಲ್ಲಿ ತಾನು ಏನನ್ನು ಮಾಡುವುದಕ್ಕೆ ಬಂದಿದ್ದಾರೋ ಅದನ್ನಷ್ಟು ಕಾರ್ಯವನ್ನು ಪೂರೈಸಿ ನಿರ್ಗಮಿಸಿದ್ದಾರೆ. ನೇಮಿಚಂದ್ರ ಕವಿ ಹೇಳಿದ ಹಾಗೆ, ಬೆಲೆಯುಂದಕ್ಕುಮೇ ಕೃತಿ ಗಾವಿಲ ಭುವನದ ಭಾಗ್ಯದಿಂದಕ್ಕುಂ. ಹಾಗೆ ಯಕ್ಷಗಾನದ ಭಾಗ್ಯದಿಂದ ಅವರಿಂದ ಉತ್ತಮವಾದ ಕೃತಿಗಳು ಬಂದಿದೆ. ಅವರ ಕೃತಿಗಳು ಅಂತ ಹೇಳಿದರೆ ಅದು ಯಕ್ಷಗಾನದ ಸೌಭಾಗ್ಯ ಅಂತ ಭಾವಿಸುತ್ತೇನೆ. ಅವರ ದಿವ್ಯಾತ್ಮಕ್ಕೆ ಶ್ರದ್ಧಾಂಜಲಿಯನ್ನು ಸಮರ್ಪಿಸುತ್ತೇನೆ. ನಮಸ್ಕಾರ. ಯಕ್ಷಗಾನ ಅರ್ಥಧಾರಿ ಶ್ರೀ ಸದಾಶಿವ ಆಳ್ವ ತಲಪಾಡಿಯರ್ಲ ಕರೆದು ಪೋಯಿನ ಪೂಂಜೇರ್ನ ಬಗೆಟ್ ನುಡಿ ನಮನ ಸಂದಾಯ ಮಲ್ತೆರು.